ಹೊಸಗದ್ದೆ ರಕ್ಷಣಾ ವೇದಿಕೆಯ ಸಹಭಾಗಿತ್ವದಲ್ಲಿ ಮತ್ತು ಉಳ್ಳಾಲ ಪುರಸಭೆಯ ಸಹಭಾಗಿತ್ವದಲ್ಲಿ ಇವತ್ತು ಹೊಸಗದ್ದೆ ಗುಳಿಗಬನ ರಸ್ತೆಯನ್ನು ನಾವು ಇವತ್ತು ಸ್ವಚ್ಛತಾ ಆಂದೋಲನ ಇಟ್ಕೊಂಡಿದ್ದೀವಿ. ಅದಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಅಕ್ಕಪಕ್ಕದ ಸೋದರಿಗೆಲ್ಲ ನಾನೀಗೊಬ್ಬ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ನಮ್ಮ ಏರಿಯಾದಲ್ಲಿ ಈಗ ಪ್ರಥಮ ಬಾರಿಗೆ ಕ್ಲೀನ್ ಮಾಡ್ತಿರೋದು, ಅದಕ್ಕೆ ಈಗ ಕೌನ್ಸಿಲರ್ ಬರಬೇಕಿತ್ತು, ಬರಲಿಲ್ಲ, ಅವರಿಗೆ ಬರ್ತಾರೆ. ಮತ್ತು ಇದಕ್ಕೆ ಆಗಮಿಸಿದಂಥ ಎಲ್ಲರಿಗೂ ನಾನೊಂದು ಅಭಿನಂದನೆ ಸಲ್ಲಿಸ್ತಾ ಈ ಏರಿಯಾವನ್ನು ಒಂದು ಮಾದರಿ ಏರಿಯಾ ಆಗಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಮುಖಾಂತರ ಕೇಳ್ತೇನೆ. ಮತ್ತು ನಾವು ಬಂದು 16 ವರ್ಷ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ನಾವು 16 ವರ್ಷದಲ್ಲಿ ಈ ಏರಿಯಾ ಹೇಗೆ ನಾವು ಇಟ್ಕೊಂಡಿದ್ದೇವೆ ಅನ್ನೋದು ಮುಖ್ಯ. ಅದು ಇನ್ನಾದರೂ ನಾವೊಂದು ಸಂಘಟನೆ ಆಗಿದೆ ಹೊಸಗದ್ದೆ ರಕ್ಷಣಾ ವೇದಿಕೆ ಅಂತ, ಆ ಮುಖಾಂತರ ಈ ಒಂದು ಏರಿಯಾವನ್ನು ಕ್ಲೀನಾಗಿ ಇಟ್ಕೊಳ್ಲಿಕ್ಕೆ ನಾವೆಲ್ಲರೂ ಒಂದು ಒಮ್ಮನಸಿದ ತೀರ್ಮಾನ ಮಾಡಿ ಇವತ್ತು ಪ್ರಥಮ ಬಾರಿಗೆ ಒಂದು ಕ್ಲೀನ್ ಮಾಡಲಿಕ್ಕೆ ಒಂದು ಪುರಸಭೆ ಸಹಭಾಗಿತ್ವದಲ್ಲಿ ನಾವು ಕ್ಲೀನ್ ಆಗ್ತುಂಟು. ಅದಕ್ಕೆ ಆಗಮಿಸಿದಂಥ ಎಲ್ಲ ಮೀಡಿಯಾದವರಿಗೂ, ಪ್ರೆಸ್ಸಿನವರಿಗೂ, ನಮ್ಮ ನೆರೆಕೆರೆ ಸೋದರಿಗೂ, ಸದಸ್ಯರಿಗೆಲ್ಲರಿಗೂ ನಾನೊಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹೊಸಗದ್ದೆ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಉಳ್ಳಾಲ ಪುರಸಭೆಯ ವತಿಯಿಂದ ಸಹಭಾಗಿತ್ವದಲ್ಲಿ ನಾವಿಂದು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ನಮ್ಮಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಯಾವಾಗಲೂ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಮನೆಯ ಕಾಂಪೌಂಡನ್ನು ಕ್ಲೀನ್ ಮಾಡಿ ಕಸವನ್ನು ಹೊರಗಡೆ ಹಾಕ್ತೇವೆ. ಬಟ್ ಇವತ್ತು ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಈ ಕೆಲಸ ಮಾಡಿದ ಮೇಲೆ ನಾವು ರೋಡಲ್ಲಿ ಕಸ ಹಾಕುವಾಗಲೂ ನಾವು ಯೋಚನೆ ಮಾಡ್ತೇವೆ, 100 ಸಲ ಯೋಚನೆ ಮಾಡ್ತೇವೆ ಮತ್ತು ಕಸವನ್ನು ಹೇಕುತ್ತೇವೆ. ಅದೊಂದು ವಿಷಯ. ಇನ್ನೊಂದು ವಿಷಯ ಅಂತ ಹೇಳಿದರೆ ನಮ್ಮ ಈ ಪರಿಸರದ ಎಲ್ಲ ಬಾಂಧವರು, ಅಂದರೆ ನಾವು ಎಲ್ಲ ಧರ್ಮದವರು ಇಲ್ಲಿ ಒಟ್ಟಾಗಿದ್ದೇವೆ. ಈ ಕಸದ ವಿಷಯದಲ್ಲಿ ಧರ್ಮ ಭೇದವ ಮರೆತು ನಾವಿಲ್ಲಿ ಒಟ್ಟಾಗಿದ್ದೇವೆ. ಆದ್ದರಿಂದ ಇದು ಕೂಡ ಒಂದು ಪಾಠ, ಅಂದರೆ ಸಾಮಾಜಿಕ ಸಾಮರಸ್ಯ ಮತ್ತು ಸಹಬಾಳ್ವೆಯ ವಿಷಯದಲ್ಲಿ. ಇನ್ನೊಂದು ವಿಷಯ ಅಂತ ಹೇಳಿದರೆ ಈಗಿನ ಈ ಕುಟುಂಬ ವ್ಯವಸ್ಥೆಯಲ್ಲಿ, ಅಂದರೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅಪ್ಪ ಅಮ್ಮ, ಮಗಳು ಮತ್ತು ಮನೆ ಮತ್ತು ಕಾಂಪೌಂಡ್, ಅದು ಬಿಟ್ಟರೆ ಇಂಟರ್ನೆಟ್ ಮತ್ತು ಫೇಸ್ಬುಕ್, ವಾಟ್ಸಪ್, ಅದು ಬಿಟ್ಟರೆ ಏನು ಗೊತ್ತಿರೋದಿಲ್ಲ. ಯಾರಾದರೂ ಬಂದರೂ ಹತ್ತಿರದವ್ರನ್ನ ಕೇಳಿದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡಬೇಕಾಗ್ತದೆ. ಬಟ್ ಇವಾಗ ಏನಾಗಿದೆ ಅಂದರೆ ನಾವೆಲ್ಲ ಒಟ್ಟಾಗಿದ್ದೇವೆ, ಎಲ್ಲರದ್ದು ಸ್ವಲ್ಪ ಪರಿಚಯ ಆಗ್ತದೆ, ಹತ್ತಿರದವ್ರದ್ದೆಲ್ಲ ವಿಷಯ ನಮಗೆ ಗೊತ್ತಾಗ್ತದೆ. ಅದೊಂದು ವಿಷಯ. ಮತ್ತೊಂದು ವಿಷಯ ಅಂತ ಹೇಳಿದರೆ ಈ ಹೊಸಗದ್ದೆಯಿಂದ ಈ ಗುಳಿಗಬನದಿಂದ ಮುಖ್ಯ ರಸ್ತೆ ತನಕ ಚರಂಡಿ, ಮಳೆ ನೀರಿನ ಚರಂಡಿ ವ್ಯವಸ್ಥೆ, ಇದೊಂದು ಚರಂಡಿ ವ್ಯವಸ್ಥೆ ಇಲ್ಲದ್ರಿಂದ ನಾವು ನಡೆದಾಡುವಾಗ ಮಳೆ ನೀರಲ್ಲಿ ಭಾಳ ಕಷ್ಟ ಆಗ್ತಾಯಿತ್ತು. ಈ ವಿಷಯವಾಗಿ ನಾವೆಲ್ಲ ಒಟ್ಟು ಸೇರಿ ಮಾನ್ಯ ಶಾಸಕರಾದಂತಹ UT ಖಾದರ್ ಅವರಿಗೆ ಮುಖತಃ ಭೇಟಿಯಾಗಿ ಮನವಿಯನ್ನು ಸಲ್ಲಿಸ್ತೇವೆ. ಅವರು ಇಲ್ಲಿ ಚರಂಡಿ ನಿರ್ಮಿಸುವುದಕ್ಕೆ ಭರವಸೆಯನ್ನು ನೀಡಿದ್ದಾರೆ. ಈ ವಿಷಯದಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ಚಿತ್ರಕಲಾ ಅವರು, ಹಾಗೆ ಕಮಿಷನರ್ ಆದಂತಹ ರಾಯಪ್ಪನವರು, ಹಾಗೆ ಕೌನ್ಸಿಲರ್ ಆದಂತಹ ಶ್ರೀಮತಿ ದೀಕ್ಷಿತ್ ಅವರು ಮೊನ್ನೆ ಶುಕ್ರವಾರ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಚರಂಡಿ ನಿರ್ಮಿಸುವುದಾಗಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ಒಂದು ಇಂಚು ಜಾಗದ ವಿಷಯದಲ್ಲಿ ಕೂಡ ಅಣ್ಣ ತಮ್ಮಂದಿರಿಗೆ ಗಲಾಟೆ ಆಗಿ ಎಷ್ಟೋ ಸಲ ಕೊಲೆಯಾಗುವುದರಲ್ಲಿ ಎಂಡಾಗ್ತದೆ. ಬಟ್ ನಮ್ಮ ಮಿತ್ರರಾದಂತಹ ಶ್ರೀ ಸೂಪರ್ ಬಜಾರ್ನ ಮುಸ್ತಫಾ ಅವರು, ಹಾಗೆ ಶ್ರೀ ಹರೀಶ್ ಅವರು, ಹಾಗೆ ಮೋನಪ್ಪ ಗೌಡ ಅವರು, ಹಾಗೂ ನಮ್ಮ ಹನೀಫ್ ಅವರು ತಮ್ಮ ಜಾಗದಿಂದ ಕಾಂಪೌಂಡನ್ನು ಹಿಂದೆ ಮಾಡಿ, ಅವರ ಸ್ವಂತ ಖರ್ಚಿನಲ್ಲಿ ಹಿಂದೆ ಮಾಡಿ ಈ ಚರಂಡಿಗಾಗಿ ಸ್ಥಳವನ್ನು ಬಿಟ್ಟುಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರಿಗೆ ನಾವೆಲ್ಲ ನಮ್ಮ ಸಂಘದ ಪರವಾಗಿ ಆಭಾರಿಯಾಗಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮೀಡಿಯಾದಲ್ಲಿ ಮೀಡಿಯಾ ಕವರೇಜ್ ಕೊಟ್ಟಂತಹ ಹೊಸಕುರಲ್ ಮೀಡಿಯಾದವರಿಗೆ ಹಾಗೂ ಇಲ್ಲಿ ಸೇರಿರುವಂಥ ನಮ್ಮ ಎಲ್ಲ ಬಾಂಧವರಿಗೆ ನಮ್ಮ ನಮಸ್ಕಾರ.